ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದಾಗಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದು ಇಂತಹ ಶಾಲೆಗಳನ್ನು ಉಳಿಸುವ ಆಂದೋಲನಕ್ಕೆ ಮುಂದಾಗಿದ್ದಾರೆ ಕೆಲವರು. ಅಂತಹದೇ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು. ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಈಗಾಗಲೇ ಕೈಜೋಡಿಸಿ ಎಲ್ಲರ ಮೆಚ್ಚುಗೆಗೆ ರಿಷಬ್ ಶೆಟ್ಟಿ ಪಾತ್ರರಾಗಿದ್ದಾರೆ. ಸಿನಿಮಾ ಚಿತ್ರೀಕರಣಕ್ಕೆ ಒಂದು ಬಾರಿ ಅವಕಾಶ ಕೊಟ್ಟ ಸಂಸ್ಥೆ ಅಥವಾ ಮಾಲೀಕರು ಮತ್ತೆ ಬೇರೊಂದು ಸಿನಿಮಾದಲ್ಲಿ ಚಿತ್ರೀಕರಣ ಮಾಡುತ್ತೇವೆ, ದೊಡ್ಡ ಮೊತ್ತ ಕೊಡುತ್ತೇವೆ ಎಂದ್ರು ಜಪ್ಪಯ್ಯ ಅಂದ್ರೂ ಅವಕಾಶ ಕೊಡುವುದಿಲ್ಲ. ಚಿತ್ರೀಕರಣದುದ್ದಕ್ಕೂ ಚಿತ್ರದ ಕತೆ ಹಾಗೂ ಪಾತ್ರದ ಬಗ್ಗೆ ಗಮನ ಇರುತ್ತದೆಯೇ ಹೊರತು ಆ ತಂಡ ನೈರ್ಮಲ್ಯತೆಗೆ ಆದ್ಯತೆ ಕೊಡುವುದಿಲ್ಲ ಎಂಬ ಕಾರಣದಿಂದ ಮತ್ತೆ ಅಲ್ಲಿ ಬೇರೆ ಸಿನಿಮಾ ತಂಡಕ್ಕೆ ಅವಕಾಶ ಸಿಗುವುದಿಲ್ಲ. ಇನ್ನು ನಿರ್ದೇಶಕನ ಮುಂದಿನ ಸಿನಿಮಾದ ಕಥೆಯು ಬೇರೆಯದ್ದೇ ಆಗಿರೋದ್ರಿಂದ, ಲೊಕೇಶನ್ ಬದಲಾಗುತ್ತಿರೋದ್ರಿಂದ ಸಹಜವಾಗಿಯೇ ತಂಡ ಸಿಹಿ ಕಹಿ ಘಟನೆಗಳ ಹೊರತುಪಡಿಸಿ ಲೊಕೇಶನ್ ಮರೆಯುತ್ತದೆ. ಸಿನಿಮಾ ಸೋತರು ಗೆದ್ದರು ಮತ್ತೆ ಶೂಟಿಂಗ್ ಸ್ಪಾಟ್ಗೆ ಹೋಗೋದು ವಿರಳ. ಆದ್ರೆ ಈ ಸಾಲಿನ ಯಶಸ್ವಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡುಗೆ ರಾಮಣ್ಣ ರೈ ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗಿಂತ ವಿಭಿನ್ನವಾಗಿ ಕಾಣುತ್ತಾರೆ. ತನ್ನ ಚಿತ್ರಕ್ಕೆ ಅತಿ ಮುಖ್ಯವಾಗಿದ್ದ ಶಾಲೆಯ ಹಾಗೂ ಊರಿನ ಜನತೆಯ ಜೊತೆಗೂ ಒಂದು ರೀತಿಯ ಭಾವನಾತ್ಮಕ ಸಂಬಂಧವನ್ನ ಬೆಸೆದುಕೊಂಡಿತ್ತು. ಸದ್ಯ ಆ ಸಂಬಂಧ ಶಾಲೆ ಹಾಗೂ ಗ್ರಾಮಕ್ಕೆ ದೊಡ್ಡ ಕೊಡುಗೆಯಾಗುತ್ತದೆ ಎಂಬ ಕನಸು ಜನರಲ್ಲಿ ಚಿಗುರೊಡೆದಿದ್ದು, ಸಿನಿಮಾ 50 ದಿನಗಳನ್ನ ಪೂರೈಸುತ್ತಿದ್ದಂತೆಯೇ ಆ ಊರಿನ ಜನತೆ ಸಂಭ್ರಮಿಸಿದ್ದಾರೆ. ಹೌದು, ಕೇವಲ 3 ಚಿತ್ರಗಳನ್ನಷ್ಟೇ ನಿರ್ದೇಶನ ಮಾಡಿದ್ರು ಆ 3 ಚಿತ್ರಗಳು ಯಶಸ್ವಿಯಾಗುತ್ತಲೇ ಸ್ಟಾರ್ ನಿರ್ದೇಶಕ ಪಟ್ಟಕ್ಕೇರುವ ರಿಷಬ್ ಶೆಟ್ಟಿ ತನ್ನ ಮಹತ್ವಾಕಾಂಕ್ಷೆಯ ಭಿನ್ನ ಚಿತ್ರವಾಗಿ ಮೂಡಿಬಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಚಿತ್ರೀಕರಣ ನಡೆಸಿದ್ದ ಬಂಟ್ವಾಳ ತಾಲೂಕಿನ ಕೈರಂಗಳ ಗ್ರಾಮದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೂಟಿಂಗ್ ನಡೆಸುತ್ತಿದ್ದಾಗ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ 42. ಶೂಟಿಂಗ್ ಮುಗಿಸಿ ಚಿತ್ರ ರಿಲೀಸ್ ಆಗುವುದಕ್ಕೆ ಮುನ್ನವೇ ವಿದ್ಯಾರ್ಥಿಗಳ ಸಂಖ್ಯೆ 25ಕ್ಕೆ ಇಳಿದಿದೆ. ಕಾರಣವಿಷ್ಟೇ, ಆಡಳಿತ ಮಂಡಳಿ ನಿರ್ಲಕ್ಷ್ಯ. ಕೈರಂಗಳ ಶಾಲೆಯ ಆಸುಪಾಸಿನಲ್ಲಿ ಆರಂಭವಾಗಿರುವ 6 ಆಂಗ್ಲ ಮಾಧ್ಯಮ ಶಾಲೆಗಳು, ವಿದ್ಯಾರ್ಥಿಗಳ ಕೊರತೆಯಿಂದ ವರ್ಗಾವಣೆ ಬಯಸಿದ ಶಿಕ್ಷಕರು, ಪೋಷಕರು ಆರೋಪಿಸುವಂತೆ ವಿದ್ಯಾರ್ಥಿಗಳನ್ನ ಬೇರೆ ಶಾಲೆಗೆ ಸೇರಿಸುವಂತೆ ಸಲಹೆ ಕೊಟ್ಟಿರುವ ಶಿಕ್ಷಕರು, ಪ್ರಸ್ತುತ ಕಾಲಘಟ್ಟಕ್ಕೆ ತಕ್ಕಂತೆ ಶಿಕ್ಷಣ ನೀಡುವ ಶಿಕ್ಷಕರು ಹಾಗೂ ಮೂಲ ಸೌಲಭ್ಯಗಳ ಕೊರತೆ, ಅದರ ಜೊತೆಗೆ ಅನುದಾನಿತ ಶಾಲೆಯಾದರೂ ಸರ್ಕಾರದ ತಾರತಮ್ಯ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಲು ಕಾರಣವಾಗಿತ್ತು. ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗುತ್ತಿದ್ದು ಶಾಲೆ ಮುಚ್ಚುವ ಆತಂಕದಲ್ಲಿರುವ ಬಗ್ಗೆ ವಿದ್ಯಾರ್ಥಿ ಪೋಷಕರಿಂದ ತಿಳಿದುಕೊಂಡ ರಿಷಬ್ ಶೆಟ್ಟಿ ಅವರ ಮಾತುಗಳಿಗೆ ಧ್ವನಿಯಾಗಿ ಆ ಶಾಲೆಗೆ ಏನಾದರೂ ಮಾಡಬೇಕು ಎಂದು ತನ್ನ ಮಿತ್ರ ಸರ್ಕಾರಿ ಶಾಲೆಗಳ ಉಳಿಸಿ ಆಂದೋಲನ ನಡೆಸುತ್ತಾ ಈಗಾಗಲೇ 5 ಶಾಲೆಗಳನ್ನ ದತ್ತು ಪಡೆದುಕೊಂಡಿರುವ ಅನಿಲ್ ಶೆಟ್ಟಿ ಅವರ ಜೊತೆಗೆ ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡಿದ್ರು. ತಾನು ಕಲಿತ ಶಾಲೆಗಷ್ಟೇ ಬಾಂಧವ್ಯ ಬೆಸೆದುಕೊಂಡಿರುವ ಕೈರಂಗಳ ಕನ್ನಡ ಮಾಧ್ಯಮ ಶಾಲೆಯನ್ನ ಉಳಿಸಬೇಕು, ತಮ್ಮ ಕನಸು ನನಸಾಗಲೇಬೇಕು ಎಂದು ಪಣತೊಟ್ಟು ತನ್ನ ತಂಡದೊಂದಿಗೆ ಶಾಲೆಯಲ್ಲಿ ನಡೆದ ಶಾರದೋತ್ಸವ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಆಡಳಿತ ಮಂಡಳಿ ಹಾಗೂ ಊರಿನ ಹಿರಿಯರ ಜೊತೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದು, ಅದರಂತೆ ತನ್ನ ಮನದಾಳದ ಮಾತುಗಳನ್ನ ಸಭೆಯ ಮುಂದೆಯೇ ಹಂಚಿಕೊಂಡರು. ಹೇಗೆ ಅಂತಂದರೆ, ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ, ಆ ಸಿನಿಮಾ ಅವನ ಇಡೀ ಜೀವನವನ್ನು ಅವನಿಗೆ ಹೇಳುತ್ತೆ. ಯಾಕಂದರೆ ಒಬ್ಬ ನಿರ್ದೇಶಕ ಅದೇ ಒಂದು ಸಿನಿಮಾದಲ್ಲಿ ಹುಟ್ಟಿ, ನಾನು 3 ಸಿನಿಮಾ ಮಾಡಿರ್ಬೋದು, ನಾನು ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ಸಿನಿಮಾದಲ್ಲಿ ಹುಟ್ಟಿ ಅದೇ ಸಿನಿಮಾದಲ್ಲಿ ಬೆಳೆದು ಆ ಸಿನಿಮಾ ಜನರಿಗೆ ಇಷ್ಟ ಆಗಿ ದೊಡ್ಡ ಮಟ್ಟಕ್ಕೆ ಅದು ರೀಚ್ ಆದರೆ ಅವನು ಬದುಕ್ತಾನೆ, ಬೆಳಿತಾನೆ. ಇಲ್ಲಾಂದರೆ ಅವನ ಸಾವು ಕೂಡ ಅಲ್ಲೇ ಆಗುತ್ತೆ ಅಂತ. ಆ ಸಿನಿಮಾ ಸೋತಾಗ ಒಬ್ಬ ನಿರ್ದೇಶಕ ಸತ್ತ ಅಲ್ಲಿ ಅನ್ನೋ ರೀತಿಯಲ್ಲಿ. ಸೊ ನನಗೆ 2 ತಿಂಗಳು ಅನ್ನೋದು ತುಂಬ ವರ್ಷಗಳ ಒಂದು ಜರ್ನಿಯ ಫೀಲಿಂಗ್. ಯಾಕಂದರೆ ಇಲ್ಲಿ ಒಬ್ಬ ರಿಟೈರ್ಮೆಂಟಿಗೆ ಹತ್ತಿರ ಇರುವಂಥ ಒಬ್ಬ ಮೇಸ್ಟ್ರನ್ನು ಕೂಡ ನಾನು ತೋರಿಸ್ತೇನೆ ಇಲ್ಲಿ.
ಒಂದು ಈಗಷ್ಟೇ ಶಾಲೆಗೆ ಸೇರುವ ಒಂದು ಮಗುವನ್ನು ಕೂಡ ತೋರಿಸ್ತೇನೆ ನಾನು. ಸಿನಿಮಾದಲ್ಲಿ ತೋರಿಸಿದಾಗ ಆ ಮಗುವಾಗಿ ನಾನು ಟ್ರಾವೆಲ್ ಮಾಡಿರ್ತೀನಿ, ಆ ಮೇಷ್ಟ್ರಾಗಿ ನಾನು ಟ್ರಾವೆಲ್ ಮಾಡಿರ್ತೀನಿ. ಸೊ ಎಲ್ಲ ರೀತಿಯ ಎಲ್ಲ ಪಾತ್ರಗಳ ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಸೂಳಲ.